ಹುಬ್ಬಳ್ಳಿಯ ಉತ್ತರ ಸಂಚೂರೆ ಠಾಣೆಯಲ್ಲಿ ಇಂದು ಎಂದಿನಂತೆ ಸ್ಥಿತಿ ಇರಲಿಲ್ಲ. ಪದೇ ಪದೇ ಹಲವು ಗೊಂದಲಗಳಿಗೆ ಕಾರಣವಾಗುತ್ತಿರುವ ಆಟೋ ಚಾಲಕ ಮಾಲಕರನ್ನ ಕರೆದು ಇನ್ಸ್ಪೆಕ್ಟರ್ ಕಾನೂನು ಪಾಠ ಮಾಡುವಂತಾಗಿತ್ತು. ಹೌದು, ಉತ್ತರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಪ್ರಮುಖ ಸ್ಥಳಗಳು ಬರುತ್ತವೆ. ಆಗ ಪ್ರಯಾಣಿಕರೊಂದಿಗೆ ಸಹಕಾರ ನೀಡದ ಆಟೋದವರು ಗೊಂದಲ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಬರುವಂತಾಗಿತ್ತು. ಇದನ್ನು ತಪ್ಪಿಸಲು ಇನ್ಸ್ಪೆಕ್ಟರ್ ತೋಟಗೆ ಇಂದು ಮುಂದಾಗಿದ್ರು. ಪ್ರಯಾಣಿಕರ ಜೊತೆ ಅಸಭ್ಯವಾಗಿ ವರ್ತಿಸುವುದು, ಹೆಚ್ಚಿಗೆ ಹಣದ ಬೇಡಿಕೆ ಇಡುವುದು ಹಾಗೂ ಹೆಚ್ಚು ಪ್ರಯಾಣಿಕರನ್ನ ತುಂಬಿಕೊಂಡು ಹೋಗುವುದು ಕಾನೂನು ಬಾಹಿರವಾಗಿದೆ. ಇದನ್ನ ಮೀರಿದರೆ ಕ್ರಮವನ್ನ ಜರುಗಿಸಲಾಗುವುದು ಎಂದು ಆಟೋ ಚಾಲಕ ಮಾಲಕರಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಕೆಲವು ಬಾರಿ ಆಟೋದವರು ಪ್ರಯಾಣಿಕರಿಗೆ ಕಿರಿಕಿರಿ ಕೊಡುವುದನ್ನು ಪೊಲೀಸರು ಸಹಿಸುವುದಿಲ್ಲ. ಆಟೋದ ಪ್ರಯಾಣ ದರ ಬಹಳ ಕಡಿಮೆಯಾಗಿರುವುದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನಿನ ಅರಿವನ್ನಿಟ್ಟುಕೊಂಡು ಮುನ್ನಡೆಯಬೇಕು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಕೆಲವು ಕಡೆ ಎಲ್ಲರಿಗೂ ಅಂತ ಬರ್ತಾ ಇದೆ. ಕೆಲವು ಕಡೆ ಕೆಲವು ನಿಲ್ದಾಣದಲ್ಲಿ ಕೆಲವು ಚಾಲಕರಿಂದ ಒಂದೊಂದು ಸ್ವಲ್ಪ ಏನಾದ್ರು ಫೇರ್ ಎಕ್ಸಸ್ ಕೇಳೋದು, ನಾವು ಇಂಥ ಹೋಗಿ ಬರ್ತಾಯಪ್ಪ ಅಂದ್ರೆ ಅದಕ್ಕೆ ಎಷ್ಟಾಗತ್ತೆ ಅದು ಗೊತ್ತಿದ್ದಾಗ ಕೂಡ ಸ್ವಲ್ಪ ಹೆಚ್ಚಿಗೆ ಕೇಳೋದಾಗಲಿ, ಯೂನಿಫಾರ್ಮ್ ಇಲ್ಲದೆ ಇರೋದಾಗಲಿ, ಇಲ್ಲಾಂದರೆ ಕೆಲವು ಕಡೆ ಸಣ್ಣ ಪುಟ್ಟ ಏನಾದರೂ ನಾಲ್ಕು ನಿಂತ ಆಲೋಚನೆ ಬಗ್ಗೆ ವರ್ತನೆ ಮಾಡೋದಾಗಲಿ, ಈ ಥರದ ಕೆಲವೊಂದು ಘಟನೆಗಳು ಅಲ್ಲೆಲ್ಲಿ ಆಗಿದಾವೆ. ಎಲ್ಲ ಇದ್ರೊಳಗೆ ಆಗ್ತಾ ಅಂತ ಹೇಳ್ತಿಲ್ಲ, ಅದು ಎಲ್ಲರೂ ಮಾಡೋದಂತ ಹೇಳಾಕತ್ತೀವಿ. ಕೆಲವೊಂದು ನಿಮ್ಗೆ ಗೊತ್ತಿದ್ದೇನೋ ನಮ್ಗೆ ಗೊತ್ತಿದ್ದೇನೋ ಒಂದಷ್ಟು ಚಟುವಟಿಕೆಗಳು ಆಗಿದಾವೆ. ಅದ್ರ ಬಗ್ಗೆ ಕೆಲವಷ್ಟು ನಮ್ಮ ಮೇಲಾಧಿಕಾರಿಗಳಿಗೆ, ನಮಗೆ ಮತ್ತು ಏನು ಮಾಧ್ಯಮ ಮಿತ್ರರ ಮುಖಾಂತರ ಪತ್ರಿಕೆಗಳಾಗಲಿ ಅಥವಾ ಏನು ಮೀಡಿಯಾ ಬರತ್ತವೆ, ನೀವೇನು ಲೀಡರ್ಸು, ನೀವೇನು ಲೀಡರ್ಸ್ ಅವ್ರನ್ನ ಕರೋದು, ಅವ್ರಿಗೆಲ್ಲ ತಾಕೀತು ಮಾಡಿ ಕರೆಕ್ಟಾಗಿ ಒಂದು ಲೇನ್ ಹಚ್ಕೊಂಡಿದ್ದು. ನೀನೇ ಮತ್ತು ಸಾಯಂಕಾಲ ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಬಂದು ನಿಂತಿದ್ದೆ. ನಾನು ಬಂದು ನಿಂತಾಗ ಹಿಂಗೆ ಮಾಡ್ರಪ್ಪ ಅಂದ್ಕೊಂಡು ಅದು 2-3 ಲೈನ್ ಇಟ್ಕೊಂಡು ಈ ಕಡೆ ಹೋಗಕ್ಕೆ ಬರ್ಲಂಗೆ ಆ ಕಡೆ ಹೋಗಕ್ಕೆ ಬರ್ಲಂಗೆ ಕಿಕ್ಕಾಡ್ಕೊಂಡು ನಿಂತಿದ್ವಿ. ಒಂದು ಸೈಡ್ ಮಾಡಿರಿ, ಒಂದು ಬಂದದ್ದು ಅಲ್ಲಿ ಹೋಗಕ್ಕೆ ಲೈನ್ ತಗೋರಿ ಅಂದಾಗ ಕರೆಕ್ಟಾಗಿ ಒಂದು ಲೈನ್ ಮಾಡಿದ್ರಿ. ಭಾಳ ನೀಟಾಗೈತಿ. ನಾನು ನಿಂತರ ಕೂಡ ಭಾಳ ಚೆನ್ನಾಗಿ ಮಾಡಿದ್ರು. ಮತ್ತು ಹೊಳ್ಳಿ ನಾನು ಆಮೇಲೆ 1.5 ತಾಸು ಬಿಟ್ಟು ಆ ಕಡೆ ಹೋದೆ. ಮತ್ತು ಅದು ಹಾಗಾಗಿ ಅದಕ್ಕೆ ಅದನ್ನು ಮಾಡೋಕ್ಕೆ ಹೋಗ್ಬೇಕು. ಒಂದು ನೀಟಾಗಿ ಏನೇ ಅದು ಡಿಸಿಪ್ಲಿನ್ ಇರೋದು. ನಾವು ಕಾಕಿ ಹಾಕ್ಕೊಂಡಿರ್ತೀವಿ, ನೀವು ಕಾಕಿ ಹಾಕ್ಕೊಂಡಿರ್ತೀರಿ, ಇಬ್ಬರಿಗೆ ಕಾಕಿ ಹಾಕ್ಕೊಂಡಿರ್ಬೇಕು. ಅದರದಂಥ ಘನತೆ ಗೌರವ ಇರಬೇಕು. ಎರಡು ಸರ್ವಿಸ್ ಇರೋದು, ನಮ್ಮದು ಎರಡು ಸರ್ವಿಸ್ ಮೋಟರ್. ನಾವು ಒಂದು ಏನು ಸಾರ್ವಜನಿಕ ಸೇವೆ ಕೊಟ್ಟಿರ್ತೀವಿ, ನೀವು ಒಂಥರ ಸಾರ್ವಜನಿಕ ಸೇವೆ ಕೊಟ್ಟಿರ್ತೀವಿ. ಸಾರ್ವಜನಿಕ ಸೇವಕರು ಅಂತಂದ್ರೆ ಸುಮ್ಮನೆ ಎತ್ತೆತ್ತ ಬರೋಕ್ಕಾಗೋದಿಲ್ಲ. ಗಾಡಿ ಬಿಟ್ಕೊಂಡು ಬರೋದು, ಅಕ್ರಾಳಾಗಿ ಬರೋದು, ನಿಮ್ಮನ್ನು ನೋಡಿದ್ರೆ ಗಾಡಿಯಾಗ ಹತ್ತಲಂಗಿರೋದು, ಅವು ಸರಿಯಲ್ಲ. ಎಲ್ಲರಿಗೆ ಹೆಂಗಾಗ್ಬಿಡ್ತಾವ ಅಂತಂದ್ರೆ ಯಾರೇ ಆಗಲಿ ನಮ್ಮ ತಂಗಿಯರು ಅಥವಾ ಯಾರೋ ಆಗಲಿ ಬಂದಾಗ ಮಧ್ಯದಾಗ ಅದು ನೀಟಾಗಿ ಇರಬೇಕು. ನಿಮ್ಮನ್ನು ನೋಡಿದ್ರೆ ಅವ್ರಿಗೂ ಒಂಥರ ಗೌರವ ಭಾವನೆ ಇರೋದು. ಈಗ ಒಂದೊಂದು ಹುಡುಗರು ಬರ್ತಿರ್ತಾವೆ, ಯಾಕಂತ ಇತ್ತಿತ್ತಲಾಗಿ ಹುಡುಗರು ಹೇಳ್ತೀವಿ, ಮತ್ತೆ ನಾವು ನೀಟಾಗಿ ಇರ್ತೀವಿ. ಈ ಇತ್ತಿತ್ತಲಾಗಿ ಹುಡುಗರು ಅಂತ ಅವ್ರಿಗೆ ಏನು ಆಕಾರ ಅಂತಲೇ ಗೊತ್ತಾಗೋದು, ಚಿತ್ರವಾಗಿರ್ತಾವೆ. ದಯವಿಟ್ಟು ಆ ಥರ ನೀವು ಕರೆದು ಅವ್ರಿಗೆ ಹೇಳ್ತೀವಿ. ಈ ಕೆಲವೊಂದನ್ನು ನಾವು ಕಟ್ಟುನಿಟ್ಟಾಗಿ ಅವ್ರನ್ನ ಆ ಥರ ಮಾಡ್ಬೇಕು, ಈ ಥರ ಮಾಡ್ಬೇಕು ಹೇಳಕ್ಕೆ ಕೊಡಬೇಕು. ಎಷ್ಟು ಸಾಧ್ಯಕತೆ ಅಷ್ಟು ಸೂಕ್ಷ್ಮವಾಗಿ, ಗೌರವಯುತವಾಗಿ, ಇನ್ನೊಬ್ಬರಿಗೆ ಅಥವಾ ಭಯ ಹುಟ್ಟಿಸೋ ಆಕಾರದಾಗ ಇರಬೇಕು. ಒಳ್ಳೆ ರೀತಿಯಿಂದ ಇರ್ಬೇಕು. ಈಗ ಯಾರ್ಯಾರಿಗೆ ನಿಮಗಿಲ್ಲ ಅನ್ನೋದನ್ನು ಮೊದಲಕ್ಕೆ ಒಂದ್ಸಲ ಎಲ್ಲರೂ ಕೂಡ್ಕೊಂಡು ಮಾತಾಡಿದ್ದೀವಿ ನಾವು. ಈಗ ಲೈಸೆನ್ಸ್ ಇಲ್ಲ ಅಂತಂದ್ರೆ ಈಗ ಲೈಸೆನ್ಸ್ ಈಗಂತೂ 7ನೇ ಕ್ಲಾಸಿಗೆಲ್ಲ ತೆಗೆದುಬಿಟ್ರೆ ಆರಾಮಾಗಿ ಮಾಡ್ಕೋಬೋದು. ನೀವಾಗಿ ಮಾಡ್ಕೊಂಡ್ರಂತೂ ಭಾಳ ಖುಷಿ. ಇಲ್ಲಾಂದ್ರೆ ಮತ್ತೆ ಒಂದ್ಸಲ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋದ್ಸಲ ಎಲ್ಲ ಬಂದಾಗ ಅರ್ಧಕ್ಕಂತ ಮಾಡ್ಕೊಟ್ಟಿದ್ದೀವಿ. ಈಗ ಎಲ್ಲರೂ ಕೂಡ ಮಾತಾಡ್ಕೊಂಡು ದಿವಸಕ್ಕೆ ಇಷ್ಟು ಮಂದಿ ಅಂತಂದರೆ ನಾವು ಅಷ್ಟು ಮಂದಿ ಕರ್ಕೊಂಡು ಹೋಗಿ ಅದು ಮಾಡ್ಕೊಂಡು ಬರೋಕ್ಕೆ